ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಬಂಟ್ವಾಳ ತಾಲೂಕು ಶಾಖೆ ಇದರ ವತಿಯಿಂದ ನಿವೃತ್ತ ಸರ್ಕಾರಿ ನೌಕರರಿಗೆ ಮತ್ತು ಸಾಧಕರಿಗೆ ಅಭಿನಂದನಾ ಸಮಾರಂಭ ಮತ್ತು ಸರ್ಕಾರಿ ನೌಕರರಿಗೆ ಕಾನೂನು ಮಾಹಿತಿ ಕಾರ್ಯಾಗಾರ ಹಾಗೂ 2018-19ನೇ ಸಾಲಿನ ವಾರ್ಷಿಕ ಮಹಾಸಭೆಯು ಇಂದು ಬಿಸಿ ರೋಡಿನ ಸರ್ಕಾರಿ ನೌಕರರ ಭವನದಲ್ಲಿ ನಡೆಯಿತು. ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗುತ್ತು ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ರಾಜಕೀಯ ನಾಯಕರಿಗಿಂತ ಹೆಚ್ಚಿನ ಜವಾಬ್ದಾರಿ ಸರ್ಕಾರಿ ನೌಕರರ ಮೇಲಿದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರಿ ನೌಕರರಿಗೆ ಒತ್ತಡ ಹೇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಉಂಟಾದಂತೆ ಎಂದು ಹೇಳಿದ್ದಾರೆ. ಸಮಾಜ ಕಟ್ಟುವಲ್ಲಿ ಶಿಕ್ಷಕರ ಪಾತ್ರ ಹಿರಿಮೆ ಎಂದು ಅವರು ಈ ಸಂದರ್ಭ ತಿಳಿಸಿದ್ದಾರೆ. ನಿಮ್ಮ ಸೇವೆ ನಿರಂತರವಾಗಿರಲಿ ಎಂದು ಹೇಳಿದ್ದಾರೆ. ಕಾನೂನು ಜೊತೆಯಾಗಿ ಮಾನವೀಯತೆಯನ್ನು ಬೆಳೆಸಿಕೊಂಡಾಗ ಉತ್ತಮ ಪ್ರಾಮಾಣಿಕ ಸೇವೆ ನೀಡಲು ಸಾಧ್ಯ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ತಹಶೀಲ್ದಾರ್ ರಶ್ಮಿ ಎಸ್ಆರ್ ಮಾತನಾಡಿ, ಸಂಘಟನೆಯಿಂದ ಮಾತ್ರ ಯಶಸ್ಸು ಗಳಿಸಲು ಸಾಧ್ಯ. ಒಗ್ಗಟ್ಟಿನಿಂದ ಸರ್ಕಾರಿ ನೌಕರರು ಕೆಲಸವನ್ನು ಮಾಡಲು ಅವರು ತಿಳಿಸಿದರು. ಕಚೇರಿಗೆ ಬರುವ ಪ್ರತಿಯೊಬ್ಬರನ್ನ ಗೌರವದಿಂದ ಕಂಡು ಅವರ ಕೆಲಸವನ್ನು ಮಾಡುವಂತೆ ತಿಳಿಸಿದ್ದಾರೆ. ನಿರಂತರವಾಗಿರಲಿ, ನಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ನಮ್ಮ ಸರ್ಕಾರ ಪಕ್ಷವಾಗಿ ನಾವು ಅಭಿನಂದಿಸ್ತಾ ಇದ್ದೀವಿ. ಬಹಳಷ್ಟು ಒತ್ತಡದಲ್ಲಿ ತಾವು ಕೆಲಸ ಮಾಡ್ತೀವಿ ಗೊತ್ತು. ಯಾಕಂದ್ರೆ ಸರ್ಕಾರಿ ಅಧಿಕಾರಿಗಳಂದರೆ ಬಹಳಷ್ಟು ವರ್ಗಾವಣೆಗಳು, ಒಂದು 2-3 ವರ್ಷ ಒಂದು ಜಾಗದಲ್ಲಿ ಕಂಟಿನ್ಯೂಸ್ ಕೆಲಸ ಮಾಡ್ತೇವಾ ಇಲ್ವಾ ಎಂಬ ಒತ್ತಡದ ಮೇಲೆ ನಿಮ್ಮ ಕೆಲಸಗಳು, ಬೇರೆ ಬೇರೆಯವರ ಒತ್ತಡಗಳು, ಸಾರ್ವಜನಿಕರ ಒತ್ತಡ, ಜೊತೆಯಾಗಿ ಅಧಿಕಾರಿಗಳ ಒತ್ತಡ, ಈ ಎಲ್ಲ ಒತ್ತಡಗಳ ನಡುವೆ ನೀವು ಕೆಲಸ ಮಾಡಬೇಕು. ಈ ಒತ್ತಡಗಳ ನಡುವೆ ಕೂಡ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಬಹಳಷ್ಟು ಅವಕಾಶ ಇದೆ. ಅದೇ ಈಗ ಇವರು ಹೇಳ್ತಾ ಇದ್ರು, 2,500 1,500 ನಮ್ದೇ ಅಂತ. 1,000 ಎಲ್ಲ ಬೇರೆಯವರೆಲ್ಲ ಸೇರಿ 1,000 1,500 ನಾವೇ ಟೀಚರ್ಸ್ಗಳಿಗೆ. ನಾನೇ ಎಣಿಸಿದ್ರಲ್ಲಿ ಟೀಚರ್ಸ್ಗಳಿಗೆ ಒಂದೇ ಕಷ್ಟ ನನ್ನಲ್ಲಿ ಬರೋ ಪ್ರಾಬ್ಲಮ್. ನನಗೆ ನೀವು ನಿವೃತ್ತರಾಗಿದ್ದೀರಂತ ದಯಮಾಡಿ ಕಚೇರಿಯ ಕಡೆ ಬರದೇ ಇರಬೇಡಿ. ಬನ್ನಿ, ನಿಮ್ಮ ಅನುಭವ, ನಿಮ್ಮ ಮಾರ್ಗದರ್ಶನದ ಅಗತ್ಯ ನಮಗೆಲ್ಲರಿಗೂ ಇದೆ. ನಾನು ನಮ್ಮ ಕಂದಾಯದಲ್ಲಿ ಯಾರೇ ಒಬ್ರು ರಿಟೈರ್ ಆದ ಬಂದಾಗ ಕೇಳೋದಷ್ಟೇ, ಬನ್ನಿ ನಮಗೆ ಮಾರ್ಗದರ್ಶನ